ಪ್ರಸ್ತುತ ಕೋಸ್ಟಲ್ ವುಡ್ ನಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇರೋ ಸಿನಿಮಾ ಅಂದ್ರೆ ಅದು ಬ್ರಹ್ಮಾವರ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ತೆರೆ ಕಾಣ್ತಾ ಇರೋ ಕಟಪಾಡಿ ಕಟ್ಟಪ್ಪ. ಅದಕ್ಕೆ ಕಾರಣಗಳು 10 ಹಲವು. ಈ 10 ಹಲವು ಕಾರಣಗಳಲ್ಲಿ ಒಂದು ಕಟಪಾಡಿ ಕಟ್ಟಪ್ಪ ಶ್ರೀಲಂಕಾಕ್ಕೆ ಎಂಟ್ರಿ ಕೊಡ್ತಾ ಇರೋದು. ಅಂದಹಾಗೆ ಕಟಪಾಡಿ ಕಟ್ಟಪ್ಪ ಶ್ರೀಲಂಕಾದಲ್ಲಿ ತೆರೆ ಕಾಣುತ್ತೆ ಅಂದ್ರೆ ನೀವು ನಂಬ್ತೀರಾ? ಯಸ್, ನಂಬಲೇಬೇಕು. ಏಕೆಂದ್ರೆ ಇದನ್ನು ಸ್ವತಃ ನಿರ್ಮಾಪಕ ರಾಜೇಶ್ ಬ್ರಹ್ಮಾವರ್ ರಿವೀಲ್ ಮಾಡಿದ್ದಾರೆ. ಈ ಮೂಲಕ ಕಟಪಾಡಿ ಕಟ್ಟಪ್ಪ ಶ್ರೀಲಂಕಾದಲ್ಲಿ ರಿಲೀಸ್ ಆಗ್ತಾ ಇರೋ ಮೊಟ್ಟ ಮೊದಲ ತುಳು ಚಿತ್ರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಷ್ಟಕ್ಕೂ ಪ್ರಾದೇಶಿಕ ಭಾಷಾ ಸಿನಿಮಾವೊಂದು ಶ್ರೀಲಂಕಾದಲ್ಲಿ ರಿಲೀಸ್ ಆಗೋದಕ್ಕೆ ಒಂದು ಕಾರಣವಿದೆ. ಅದು ಏನು ಗೊತ್ತಾ? ಅದು 2013. ಅಂದು ರಾಜೇಶ್ ಬ್ರಹ್ಮಾವರ್ ಸಹಿತ ಇತರರು ಸೇರಿಕೊಂಡು ಶ್ರೀಲಂಕಾದಲ್ಲಿ ರಾಜ್ ಕಪ್ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿದ್ರು. ಈ ವೇಳೆ ರಾಜೇಶ್ ಬ್ರಹ್ಮಾವರ್ ಶ್ರೀಲಂಕಾದಲ್ಲಿ ನೆಲೆಸಿರೋ ತುಳುವರು ಹಾಗೆ ಕನ್ನಡಿಗರ ಒಡನಾಟ ಬೆಳೆಸಿಕೊಂಡ್ರು. ಹೀಗಾಗಿ ಅಲ್ಲಿ ಪರಿಚಯವಾದ ತುಳುವರು ಹಾಗೆ ಕನ್ನಡಿಗರಿಗೆ ತಾವು ನಿರ್ಮಿಸಿರೋ ಕಟಪಾಡಿ ಕಟ್ಟಪ್ಪನನ್ನು ತೋರಿಸಲು ಮುಂದಾಗಿದ್ದಾರೆ ನಿರ್ಮಾಪಕ ರಾಜೇಶ್ ಬ್ರಹ್ಮಾವರ್. ತುಳುವರು ಹಾಗೆ ಕನ್ನಡಿಗರು ಹೆಚ್ಚಾಗಿರೋ ಶ್ರೀಲಂಕಾದ ಜಾಫಾದಲ್ಲಿ ಕಟಪಾಡಿ ಕಟ್ಟಪ್ಪ ಚಿತ್ರವನ್ನು ರಿಲೀಸ್ ಮಾಡೋ ಸಿದ್ಧತೆ ಈಗಾಗಲೇ ನಡೀತಾ ಇದೆ. ಇನ್ನು ಕಟಪಾಡಿ ಕಟ್ಟಪ್ಪ ಎಲ್ಲೆಲ್ಲ ಎಂಟ್ರಿ ಕೊಡ್ತಾನೆ, ಅದಕ್ಕೆ ಏನೇನ್ ಕಾರಣ ಎಂಬಿತ್ಯಾದಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತೀವಿ. ಅದು ಮುಂದಿನ ಭಾಗದಲ್ಲಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.